ಹಾಸನದಲ್ಲಿ ಇಂದು ಬೆಳ್ಳಂಬೆಳಗ್ಗೆ ಕಾನೂನು ಬಾಹಿರವಾಗಿ ಗುಟ್ಕಾ, ಪಾನ್ ಪರಾಗ್, ಬೀಡಿ, ಸಿಗರೇಟ್ ಮಾರಾಟ ಮಾಡುತ್ತಿದ್ದ ಹೋಟೆಲ್ ಹಾಗೂ ಅಂಗಡಿಗಳ ಮೇಲೆ ಪೊಲೀಸರು ದಾಳಿ ನಡೆಸಿದ್ದು ಅಪಾರ ಪ್ರಮಾಣದ ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ. ಆರ್ಸಿ ರಸ್ತೆ, ಸಾಲ್ಗಾಮೆ ರಸ್ತೆ, ಉತ್ತರ ಬಡಾವಣೆ, ಬೆಂಗೋಲಿಹಳ್ಳಿ, ಹೊಸಲೈನ್ ರಸ್ತೆ, ಪಸಟ್ಟಿಕೊಪ್ಪಲು ಸೇರಿದಂತೆ ವಿವಿಧೆಡೆ ದಾಳಿ ನಡೆಸಿರುವ ಪೊಲೀಸರು ಅಂಗಡಿ ಮಾಲೀಕರಿಗೆ ಶಾಕ್ ನೀಡಿದ್ದಾರೆ. ನೀವು ನಮ್ಮನ್ನ ಮಾತ್ಕೊಂಡ್ರು ಏನು ಕಿರ್ಚಾಡ್ತಾವನಲ್ಲಿ. ಹಂಗೆ ಕಿರ್ಚಾಡಿದ್ದು ಸಲ ರಾತ್ರಿ ಗಂಡ ಬಂದು ಬೈಕ್ ಹಾಕಿಲ್ಲ ಅಂತ ರಾತ್ರಿ ಬಂದು ಫಾಲೋ ಮಾಡಿದ್ದೆ ಅದಕ್ಕೆ. ಈಗ